ಅನಾರೋಗ್ಯದ ಕಾರಣದಿಂದ ಅಸಂಖ್ಯಾತ ಯಕ್ಷಗಾನ ಅಭಿಮಾನಿಗಳನ್ನು ಅಗಲಿದ ಕಟೀಲು ಮೇಳದ ಪ್ರಸಿದ್ಧ ಭಾಗವತರಾದ ಪ್ರಸಾದ್ ಭಟ್ ಬಲಿಪ ಕುಟುಂಬಕ್ಕೆ ಕಟೀಲು ಮೇಳದ ಪತ್ತನಾಜೆಯ ಯಕ್ಷಗಾನ ಸಂದರ್ಭ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಸಾಂತ್ವನ ಸಂತಾಪ ನಿಧಿಯ ರೂಪದಲ್ಲಿ ಒಟ್ಟುಗೂಡಿಸಿದ ಸಹಾಯಧನವನ್ನು ನೀಡಲಾಯಿತು. ಈ ವೇಳೆ ಕಲಾವಿದ ಸುನ್ನಂಬಲ ವಿಶ್ವೇಶ್ವರ ಭಟ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಕಲಾ ಸಾಧಕರಾದ ಭಾಗವತ ಪ್ರಸಾದ್ ಭಟ್ ಬಲಿಪ ಅವರನ್ನು ನಾವಿಂದು ಕಳೆದುಕೊಂಡಿದ್ದೇವೆ. ಹೀಗಾಗಿ ಅವರ ಮಕ್ಕಳಿಗೆ ಸಹಾಯ ಒದಗಿಸುವ ನಿಟ್ಟಿನಲ್ಲಿ ಕಲಾವಿದರು ಅಭಿಮಾನಿಗಳ ಸಹಕಾರದಿಂದ ಒಟ್ಟುಗೂಡಿಸಿದ ಸುಮಾರು 20,50,000 ರೂಪಾಯಿ ಹಣವನ್ನು ಹಸ್ತಾಂತರ ಮಾಡಿದ್ದೇವೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಕಟೀಲು ದೇವಸ್ಥಾನದ ಆಡಳಿತ ಮುಕ್ತೇಸರ ಸನತ್ ಕುಮಾರ್ ಶೆಟ್ಟಿ ಕೊಡೆತೂರುಗೊತ್ತು, ಮೇಳದ ಸಂಚಾಲಕ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ, ಭಾಗವತ ಶಿವಶಂಕರ್ ಬಲಿಪ, ಕಟೀಲು ವಾಸುದೇವ ಆಸ್ರನ, ಲಕ್ಷ್ಮೀನಾರಾಯಣ ಆಸ್ರನ, ಅನಂತ ಪದ್ಮನಾಭ ಆಸ್ರನ, ಕಮಲಾದೇವಿ ಪ್ರಸಾದ ಆಸ್ರನ, ವೆಂಕಟರಮಣ ಆಸ್ರನ, ಹರಿನಾರಾಯಣ ದಾಸ ಆಸ್ರನ, ಐಕಳ ಗಣೇಶ್ ಶೆಟ್ಟಿ, ಬಜಪೆ ರಾಘವೇಂದ್ರ ಆಚಾರ್ಯ ಉಪಸ್ಥಿತರಿದ್ದರು. ಬಲಿಪ ಭಾಗವತರ ಮನೆಯವರಿಗೆ ನೆರವಾಗಬೇಕು, ಪ್ರಸಾದ ಬಲಿಪರ ಅಗಲುವಿಕೆಯ ದುಃಖವನ್ನು ಭರಿಸುವಲ್ಲಿ ಅವರ ಕುಟುಂಬ ಪೋಷಣೆಗೆ ಆಧಾರವಾಗಬೇಕು ಅನ್ನುವಂತಹ ಉದ್ದೇಶ ಇದ್ದವರು ಸಹಾಯವನ್ನು ಒದಗಿಸಿಕೊಡಬಹುದು ಅನ್ನುವ ಹಾಗೆ ನಾವು ಅಪೇಕ್ಷೆಯನ್ನು ಮುಂದಿಡ್ತೇವೆ. ಇದನ್ನೊಂದು ವ್ಯವಸ್ಥಿತವಾಗಿ ಪ್ರಸಾದ ಭಟ್ರಿಗೆ 3 ಮಂದಿ ಮಕ್ಕಳಿದ್ದಾರೆ. ಅವರ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಒಬ್ಬೊಬ್ಬರಿಗೂ 6 ಲಕ್ಷದ ಹಾಗೆ 6 ಲಕ್ಷದ ಹಾಗೆ ಉಳಿತಾಯ ಖಾತೆ ಅಂದರೆ FD ನಿರಕು ಠೇವಣಿ ಅದನ್ನು ಮಾಡಿ ಅವರಿಗೆ ಹಸ್ತಾಂತರಿಸ್ತೇವೆ. ಭವಿಷ್ಯಕ್ಕೆ ಅವರಿಗೆ ಅನುಕೂಲ ಆಗಲಿ ಅನ್ನೋದು ಹೀಗೆ 18 ಲಕ್ಷ, ಆಮೇಲೆ 2.5 ಲಕ್ಷವನ್ನು ಈಗ ಅವರಿಗೆ ನಗದಾಗಿ ಅವರಿಗೆ ಹಸ್ತಾಂತರಿಸ್ತೇವೆ.